ಅನ್ನಬ್ರಹ್ಮನ ನಾಡು ಉಡುಪಿಯ ಕೃಷ್ಣ ಮಠದಲ್ಲಿ ನಿತ್ಯ ಅನ್ನದಾನ ಸೇವೆ ನಡೆಯುತ್ತದೆ. ಸಾವಿರಾರು ಭಕ್ತರು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ತೆರಳುತ್ತಾರೆ. ಅದೇ ರೀತಿ ಇಲ್ಲಿನ ಮತ್ತೊಂದು ದೇವಾಲಯದಲ್ಲಿಯೂ ನಿತ್ಯ ಅನ್ನದಾನ ಸೇವೆ ನಡೆಯುತ್ತದೆ. ಹಾಗಾದ್ರೆ ಆ ದೇವಾಲಯ ಯಾವುದು ಎಂಬುದಕ್ಕೆ ಈ ವರದಿಯನ್ನು ನೋಡಿ. ಹೌದು, ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನ ಪೂಜಿಸಲ್ಪಡುವ ನಂಬುವ ಏಕೈಕ ಸಂತ ಎಂದರೆ ಶ್ರೀ ಶಿರ್ಡಿ ಸಾಯಿಬಾಬಾ. ಉಡುಪಿಯ ಸಾಯಿ ಭಕ್ತರಾದ ಕೆ ದಿವಕ ಶೆಟ್ಟಿಯವರ ಕೊಡವೂರು ತೋಟದ ಮನೆಯ ಪರಿಸರದಲ್ಲಿ ನಿರ್ಮಾಣ ಮಾಡಿದ ಶ್ರೀ ಶಿರ್ಡಿ ಸಾಯಿಬಾಬಾ ಮಂದಿರದಲ್ಲಿ ನಿತ್ಯ ಅನ್ನದಾನ ನಡೆಯುತ್ತದೆ. ಅದರಲ್ಲೂ ಪ್ರತಿ ಗುರುವಾರ ಸಾವಿರಾರು ಭಕ್ತರು ಬಂದು ಅನ್ನ ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ಕೊಡವೂರು ಶ್ರೀ ಶಿರ್ಡಿ ಸಾಯಿಬಾಬಾ ಮಂದಿರದ ಪರಿಸರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯ ದೇವಸ್ಥಾನ ಮತ್ತು ಶ್ರೀ ನಿತ್ಯಾನಂದ ಸ್ವಾಮಿಯ ದೇವಸ್ಥಾನ ಕೂಡ ಇದೆ. ಇಲ್ಲಿಗೆ ಅಪಾರ ಭಕ್ತರು ನಿತ್ಯವೂ ದೇವರ ದರ್ಶನಕ್ಕೆ ಬರ್ತಾರೆ. ಕೊಡವೂರು ಶಿರ್ಡಿ ಸಾಯಿಬಾಬಾ ಮಂದಿರದಲ್ಲಿ ಭಕ್ತರನ್ನ ಆಕರ್ಷಿಸುವ ಸಾಯಿಬಾಬಾರವರು ಜೋಕಾಲಿಯಲ್ಲಿ ಮಲಗಿ ಭಕ್ತರನ್ನ ನೋಡುವ ಪ್ರತಿಮೆ ಎಲ್ಲರ ಗಮನವನ್ನ ಸೆಳೆಯುತ್ತದೆ. ಬಾಬಾ ಅವರೇ ಮಂದಿರದಲ್ಲಿ ಮಲಗಿದ್ದಾರೆ ಎಂಬ ಭಾವನೆ ಭಕ್ತರಲ್ಲಿ ಮೂಡುವ ರೀತಿಯಲ್ಲಿದೆ. I'm a small devotee, like I'm not a great devotee, I'm a small devotee of Sai Ram. And I have many experiences in my life of Sri Sai Ram. He has blessed us, he's blessed everyone. I've asked for everyone, for whosoever has come to me and asked their sorrows, their this thing, I've prayed for them, and all the things the wishes have been fulfilled by Sai. I have many experiences of Sai Baba in my life, and I don't know what to say. And I go to Shirdi walking Padyatra from Mumbai to Shirdi, and I have been doing this since past 9 years, and I feel very lucky. I feel myself very lucky that Baba has given me an opportunity to walk from this Padyatra from Mumbai to Shirdi. I am again going this December to Shirdi. If Baba wishes, if Baba bless me, I will surely go this time also to Shirdi, walking from Mumbai to Shirdi. And whenever required, whenever I have said all my problems for me, my family, for others, everybody, I've always prayed for them, and all the prayers have come true. Baba has actually been with me, with everyone throughout the lifetime. And I keep chanting Sai Ram whole day. I keep on saying Nama Smarana, Sai Ram, every time. So, I'm Sai Ram. Nothing else to say. Baba is always with us. He's always with everyone. So, lovely experience of Sai. Thank you. Ananta Koti Brahmanda Nayak Rajadiraj Yogiraj Parabrahma Shri Sachidananda Sadguru Sainath Maharaj ki jai. Sai Baba ki jai, Shirdi wale ki jai. Sai Baba ki jai, Shirdi wale ki jai. Om Shri Sai Ram Baba. ಧರ್ಮದರ್ಶಿಗಳಾದ ತೋಟದ ಮನೆ ಕೆ ದಿವಕ ಶೆಟ್ಟಿ ಧಾರ್ಮಿಕ ಮತ್ತು ಸಾಮಾಜಿಕವಾಗಿ ತೊಡಗಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಕಲಿಕೆಗೆ ಪ್ರೋತ್ಸಾಹ, ಅನಾರೋಗ್ಯದಲ್ಲಿ ಇರುವವರಿಗೆ ಸಹಾಯ ಹಸ್ತ, ಕಲಾವಿದರಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ಅದೇ ರೀತಿ
ಸಾವಿರಾರು ಭಕ್ತರು ಅನ್ನದಾನ ಸೇವೆಯಲ್ಲಿ ಕೈಜೋಡಿಸ್ತಾ ಇದ್ದು ಕೃತಾರ್ಥರಾಗ್ತಾ ಇದ್ದು ಸೇವಾ ಸಮಿತಿಯ ಸದಸ್ಯರು ನಿತ್ಯ ಸೇವೆಯನ್ನ ಮಾಡ್ತಾರೆ. ಶ್ರೀ ಶಿರಡಿ ಸಾಯಿಬಾಬರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಆ ಸಾಯಿಬಾಬಾ.